ಇದನ್ನು ನಾವು ಕ್ರಿಸ್ಪಿ ಸಹ ಮಾಡ್ಕೊಳ್ಬೋದು, ಸಾಫ್ಟ್ ಆಗಿ ಸಹ ಮಾಡ್ಕೊಳ್ಬೋದು, ಹೇಗೆ ಸಹ ಆಗ್ತದೆ. ತುಂಬ ಹೊತ್ತಿಟ್ಟು ನಾನು ಹೆಚ್ಚಾಗಿ ಕಬ್ಬಿಣದ ಇದರಲ್ಲಿ ಮಾಡ್ತೇನೆ. ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಒಳ್ಳೆ ಕ್ರಿಸ್ಪಿ ಸಹ ಬರ್ತದೆ, ಸ್ವಲ್ಪ ಟೇಸ್ಟ್ ಸಹ ಒಳ್ಳೆದಾಗ್ತದೆ. ಎಲೆಯಿಂದ ಒಂದು ದೋಸೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಹೇಗೆ ತಯಾರಿಸೋದು ಕೇಳೋಣ. ಮೇಡಮ್, ಈಗ ಕೆಸುವಿನ ದಂಟಿನ ದೋಸೆ ಅಂತ ಹೇಳಿದ್ರಿ. ಅಲ್ಲ, ಎಲೆಯ ದೋಸೆ. ಎಲೆಯ ದೋಸೆ. ದಂಟಿಂದ ಆಯ್ತು, ದಂಟಿದ ಕೆಲಸ ಮುಗಿಯಿತು. ಒಂದು 4 ಎಲೆ ತೆಗೆದ್ರೆ ಸೊ ಅದು ದಂಟಿಂದ ಒಂದು ಗೊಜ್ಜಾಯ್ತು, ಎಲೆಯಿಂದ ಇದು. ಸೊ ಇದು ವೇಸ್ಟೇ ಇಲ್ಲ. ಇದು ಯಾಕೆ ಹೇಳಿದೆ, ಹಿಂದಿನ ಕಾಲದಲ್ಲಿ ತುಂಬಾ ಮಳೆ ಬರುವಾಗ ಆಷಾಢದಲ್ಲಿ ನಮ್ಮ ಹಿರಿಯರಿಗೆ ಇಲ್ಲಿ ಹೊರಗೆ ಹೋಗಿ ತರ್ಲಿಕ್ಕೆ ಆಗುದಿಲ್ಲ, ಮತ್ತೆ ಬೆಳೆ ಸಹ ಆಗ ಒಳ್ಳೆ ವೆಜಿಟೇಬಲ್ಸ್ ಎಲ್ಲ ಬೆಳೆಯುವುದಿಲ್ಲ. ಆಗ ಅವರ ಹಿತ್ತಲಲ್ಲಿ ಇರುದ ಎಲೆಯನ್ನು 4 ತೆಗೆದು ಮಧ್ಯಾಹ್ನ ಅಥವಾ ಬೆಳಗಿನ ಹೊತ್ತು ಏನಾದ್ರೂ ಆಗ್ಬೇಕಲ್ಲ. ಹೌದು, ಖಂಡಿತ ಅಲ್ವಾ, ಹೊಟ್ಟೆ ತುಂಬಬೇಕು, ಹೊಟ್ಟೆಗೆ ಏನಾದ್ರೂ ಗಟ್ಟಿ ಬೇಕೇ ಬೇಕು. ಅದಕ್ಕೆ ಇದೆಲ್ಲ ಅವರು ಮಾಡಿಕೊಂಡಂತಹ ಒಂದು ರೆಸಿಪಿಗಳು. ಅದನ್ನೀಗ ನಾವು ನಮ್ಗೆ ಮರ್ತೇ ಹೋಗಿದೆ. ಅದು ಹೆಲ್ದಿ ಸಹ ಅಂತ ಗೊತ್ತಿದ್ರೆ ಸಹ ನಮ್ಗೆ ಅದೆಲ್ಲ ಬೇಡ ಅಲ್ಲ ಈಗ. ಖಂಡಿತ ಅಲ್ಲ. ಅದು ಇನ್ನು ಈಗ ಮತ್ತೆ ಪುನಃ ಮರುಕಳಿಸಿ ಎಲ್ಲರೂ ಕೂಡ ಕಲಿತಾ ಇದ್ದಾರೆ. ನೀವೀಗ ಕಲಿಸ್ತಾ ಇದ್ದೀರಿ. ಸ್ಟಾರ್ಟ್ ಮಾಡುವ. ಈಗ ಒಂದು ಬೌಲಲ್ಲಿ ಚೂರು ನೀರು ಹಾಕೊಳ್ಳಿ. ನೀರಾ? ಸ್ವಲ್ಪ ಒಂದು 1/4 ಗ್ಲಾಸು ಸಹ ಬೇಡ, ಸಾಕು. ಅದರಲ್ಲಿ ಈ ಹುಳಿಯನ್ನು ಚೆನ್ನಾಗಿ, ಕೆಸು ಹೇಳಿದ ಕೂಡಲೇ ನಮಗೆ ಅದಕ್ಕೆ ಹುಳಿ ಬೇಕು ಯಾವಾಗಲೇ. ಹುಳಿಯ ಅದರ ತುರಿಕೆಯನ್ನು ಶಮನ ಮಾಡಲಿಕ್ಕೆ ಖಾಲಿ ಹುಳಿಗೆ ಒಂದು ಇರುದಂತೆ ಶಕ್ತಿ. ಹಾಗೆ ಹುಳಿಯ ನೀರನ್ನು ತುರಿಗೆ ಒಂಚೂರು ರೆಡಿ ಮಾಡಿ, ಇದೇ ಹುಳಿ ಈಗ ನಮಗೆ ಬೇಕು. ಪುನಃ ಈ ಹುಳಿಯನ್ನು ನೀರು ರೆಡಿ ಮಾಡಿದೆಲ್ಲ, ಈ ಕೆಸುವನ್ನು ರೋಲ್ ಮಾಡಿ, 4 ಕೆಸು ಇಟ್ಟು ಅದನ್ನು ರೋಲ್ ಮಾಡಬೇಕು. ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಎಲೆ. ಮತ್ತೆ ದಂಟೆಲ್ಲ ಹಾಕೊಳ್ಳಿ. ದಂಟೆಲ್ಲ ತೆಗಿಬೇಕಲ್ಲ? ದಂಟೆಲ್ಲ ತೆಗಿಬೇಕು, ದಂಟು ತೆಗಿಬೇಕು. ಮತ್ತೆ ಅದರಲ್ಲಿ ಒಂದು ನಾರು ಬರ್ತದೆ, ಆ ದಂಟಿನ ಅದು ಸಹ ತೆಗೆದುಕೊಳ್ಬೇಕು. ಯಾಕೆ ಹೇಳಿದ್ರೆ ತುರಿಸ್ತದೆ, ಇಲ್ಲದಿದ್ರೆ. ಆದ್ರೆ ಹುಳಿ ಹಾಕಿದ್ರೆ ಏನು ಆಗುದಿಲ್ಲ. ಬಟ್ ಈ ಹುಳಿಯ ನೀರಿನಲ್ಲಿ ಇದನ್ನೊಂದು 10 ನಿಮಿಷಗಳ ಕಾಲ ಹೀಗೆ ನೆನೆಸಿಟ್ಟುಕೊಳ್ಬೇಕು, ಚೂರು ಹುಳಿ ನೀರಿನಲ್ಲಿ. ಆಮೇಲೆ ನೋಡಿ, ಇದು ಒಂದು 2 ಗಂಟೆಗಳ ಕಾಲ ನಾನು ಈ ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನೆನೆಸಿಟ್ರೆ ಒಂದು 8 ಗಂಟೆ ಹೊತ್ತಿಗೆ ನಾವು ಏನಾದ್ರೂ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ದೋಸೆ ಅಂದ್ರೆ ಮಿಕ್ಸಿ ಬೇಕೇ ಬೇಕು ಅಂತ ಗೊತ್ತು, ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಗೊಳ್ಳಿ. ಈಗ ಇದನ್ನು ಇದರಲ್ಲಿ ಶಿಫ್ಟ್ ಮಾಡುವ. ಚೆನ್ನಾಗಿ ತೊಳೆದುಕೊಂಡು ಅದನ್ನು ನೆನೆಸ್ಕೊಳ್ಳಿ. ಒಂದು 3 ಸತಿ ಆದರೂ ಚೆನ್ನಾಗಿ ತೊಳೆದುಕೊಳ್ಬೇಕು ಅಕ್ಕಿಯನ್ನೆಲ್ಲ. ಅದು ಮಾಡ್ತೇವಲ್ಲ ನಾವು ಹೇಗೆ. ಇನ್ನು ಇದಕ್ಕೆ ಸ್ವಲ್ಪ, ನಿಮಗೆ ಸ್ವಲ್ಪ ಖಾರ ಹೆಚ್ಚು ಬೇಕಾದರೆ ಒಂದು 4 ಹಾಕಿ. ನಾನು ನಿಮಗೆ ಕಮ್ಮಿ, ಸ್ವಲ್ಪ 2 ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಈ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿಯ ಬೀಜ, ಇನ್ನು ಸ್ವಲ್ಪ ಹಿಂಗು, ಒಂದು ಚಿಟಿಕೆಯಷ್ಟು ಹಿಂಗು ಹಾಕ್ಕೊಳ್ಬೋದು, ಹಾಕ್ಕೊಳ್ಳೇಬೇಕು. ಇನ್ನು ಸ್ವಲ್ಪ ಜೀರ, 1/4 ಚಮಚದಷ್ಟು ಜೀರ. ಈಗ ಅಕ್ಕಿ ನಾನು ಒಂದು 150 ಗ್ರಾಮ್ಸ್ನಷ್ಟು ನೆನೆಸಿಟ್ಟದ್ದು. ಇನ್ನು ಒಂದು ಸಣ್ಣ ಇದು ಒಗ್ಗರಣೆಯ ಮಾಡುವಂತಹ ಒಂದು ಇದು ಕೊಡಿ. ಅದರಲ್ಲಿ ಒಗ್ಗರಣೆ ಇಟ್ಕೊಳ್ಳೋದಾ? ಅಲ್ಲ, ಒಗ್ಗರಣೆ ಅಲ್ಲ. ನಾವು 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹುರಿದುಕೊಳ್ಳಿಕ್ಕೆ ಉಂಟು. ಅಂದರೆ ರೋಸ್ಟ್ ಮಾಡೋದು ನಾವು ಇದನ್ನು. ಏನು ಎಣ್ಣೆಯಲ್ಲೇ ಹಾಕೊಳ್ಳಿಕ್ಕಿಲ್ಲ, ಖಾಲಿ ಹಾಗೆ ಡ್ರೈ ರೋಸ್ಟ್ ಅಲ್ಲ. ಎಣ್ಣೆ ಹಾಕಿದ್ರು ಏನು ತೊಂದರೆ ಇಲ್ಲ, ಬಟ್ ಡ್ರೈ ರೋಸ್ಟ್ ಮಾಡಿದ್ದಕ್ಕೆ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಸಣ್ಣದು ಮಾಡಿ ಉರಿಯನ್ನು, ಸ್ವಲ್ಪ ಹೊಂಬಣ್ಣ ಬರಬೇಕು ಇದಕ್ಕೆ, ಅಷ್ಟು ತನಕ ನಾವು. ಇದಾಯ್ತಾ? ಆಫ್ ಮಾಡೋದಾ? ಓಕೆ, ಆಫ್ ಮಾಡಿ. ಇದು ಸ್ವಲ್ಪ ಇದು ಚೂರು ತಣ್ಣಗಾಗಲಿ. ಅಷ್ಟೊತ್ತಿಗೆ ಈಗ ಬೆಲ್ಲ ಹಾಕೊಳ್ಳೋಣ ಇದಕ್ಕೆ. ಬೆಲ್ಲ, ಇನ್ನು ಹಳದಿಯ ಪುಡಿ, ಕಲ್ಲರಿಗೆ ಒಂದು ಅರ್ಧ ಚಮಚದಷ್ಟು ಹಾಕೊಂಡ್ರೆ ಸಾಕು. ಇನ್ನು ಕೊನೆಯಲ್ಲಿ ತೆಂಗಿನ ತುರಿ ನೀವು ಎಷ್ಟು ಹಾಕ್ತೀರಿ ಅಷ್ಟು ರುಚಿಕರವಾಗಿ ಈ ಒಂದು ದೋಸೆ ಬರ್ತದೆ. ತೆಂಗಿನ ತುರಿ ಹಾಕಲೇಬೇಕು. ಯಾಕೆ ಹೇಳಿದರೆ ಈ ಬೇರೆ ಯಾವುದು ಬೇಳೆಕಾಳುಗಳು ನಾವು ಹಾಕೋದಿಲ್ಲ, ಇದೊಂದು ಮಾತ್ರ 1 ಚಮಚದಷ್ಟು ಹಾಕ್ಕೊಳ್ತಿದ್ದೇವಲ್ಲ, ಅದು ಬಿಟ್ಟರೆ ಬೇರೆ. ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸುರಿಗೆ ಒಮ್ಮೆ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕೊಳ್ಳೋಣ. ಸ್ವಲ್ಪ ಜಸ್ಟ್ ಒಂದು
ಓಕೆ, ಇಷ್ಟು ಗ್ರೈಂಡ್ ಆಗುವಾಗ ನಾವು ಈಗ ನೀರು ಹಾಕ್ಲಿಕ್ಕೂ ಮೊದಲು ಈ ಹುಳಿ ಏನು ನಾವು ನೀರು ತೆಗೆದಿಟ್ಟುಕೊಂಡಿದ್ದೇವೆ ಕಿವುಚಿಟ್ಕೊಂಡಿದ್ದೇವೆ ಅದರದ್ದು ಹುಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ನುಣ್ಣಗೆ ಪೇಸ್ಟ್ ಆಗಬೇಕು ನಮಗೆ ಬ್ಯಾಟರ್. ನೋಡಿ ಸ್ವಲ್ಪ ಹಾಕಿ ಸಾಕು. ಸಾಕಲ್ಲ? ಹಾಂ, ಒಳ್ಳೆ ನುಣ್ಣಗೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ಇದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ, ಎಷ್ಟು ಬೇಕು ಅಷ್ಟು ಉಪ್ಪು. ಇದಕ್ಕೆ ಸಹ ಹಾಕ್ಕೊಳ್ಬೋದು, ಅಥವಾ ಈಗ ಮೊದಲಿಗೆ ಹೀಗೆ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದನ್ನು ಇದರಲ್ಲಿ ಹಾಕ್ಕೊಳ್ಳೋದು. ನೀರು ಹಾಕಬೇಕಾ? ಬೇಡ, ಸಾಕು. ಸ್ವಲ್ಪ ಇದಕ್ಕಿಂತ ನೀರು ಬೇಡ. ಇದು ನೀರು ದೋಸೆಗಿಂತ ದಪ್ಪ ಇರಬೇಕು. ಇದು ಸ್ವಲ್ಪ ಈ ನಾವು ಖಾರ ದೋಸೆ ಮಾಡ್ತೀವಲ್ಲ ಸೇಮ್ ಅದೇ ರೀತಿ. ಹಾಗೆ 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 ಈರುಳ್ಳಿ ದಂಟು ಹಾಕಿ ಮಾಡಿದ್ರು ಕೂಡ ಅದೊಂದು ಬೇರೆ ಫ್ಲೇವರ್. ಒಳ್ಳೆ ಹೌದು. ಇನ್ನು ಈಗ ಕಾವಲಿ ಇಟ್ಕೊಳ್ಳೋಣ. ಇನ್ನು ಕೂಡಲೇ ಮಾಡೋದು ಇದು. ಸ್ವಲ್ಪ ಕಾಯ್ಬೇಕಲ್ಲ? ಒಳ್ಳೆ ಕಾವಲಿ ಕಾದ ಮೇಲೆ ಹಾಕೊಳ್ಬೇಕು. ಇದೀಗ ನಾವು ತಿನ್ನುವಾಗ ನಮಗೆ ಕೆಸುವಿನ ಎಲೆ ಅಂತ ಹೇಳಿ ಗೊತ್ತು ಸಹ ಆಗೋದಿಲ್ಲ. ಸೊ ನೀವು ಮೊದಲೇ ಅದನ್ನ ಹುಣಸೆ ರಸದಲ್ಲಿ ನೆನೆಸಿಟ್ಟಿದ್ರಿಂದ ತೊರಿಕೆ ಹೋಗ್ತದೆ, ಮತ್ತೆ ಗೊತ್ತೇ ಆಗುದಿಲ್ಲ ನಾವು ಅದಕ್ಕೆ ಹಾಕಿದ್ದೇವೆ ಹೇಳಿ. ಯಾವುದರ ದೋಸೆ ಹೇಳಿ ನಮಗೆ ಗೊತ್ತಾಗುದಿಲ್ಲ. ಬಟ್ ಅದರಲ್ಲಿ ಎಲೆ ಕಾಣ್ತದೆ ಅಷ್ಟೇ. ಅದು ಮೆಂತೆದ್ದಾಗೂ ಇರ್ಬೋದು ಅಥವಾ ಸಬ್ಬಸಿಗೆ ಆಗು ಇರ್ಬೋದು. ಹಾಗೆ ಕೊಡಬೇಕು. ಯಾಕೆಂತ ಹೇಳಿದ್ರೆ ಕೆಸುವಿನ ಎಲೆಯ ಒಂದು ದೋಸೆ ಅಂತ ಹೇಳಿದ್ರೆ ಯಾರು ತಿಂದಿಲ್ಲ. ಕೆಸುವ ಹೇಳಿದ ಕೂಡ ಎಲ್ಲರ ಮುಖ ತುರಿಕೆ. ಓಕೆ, ಬಿಸಿ ಆಯ್ತು ಈಗ. ಆ ಟೆಕ್ನಿಕ್ ಇಷ್ಟ ಆಯ್ತು. ಅಂದ್ರೆ ಅದನ್ನ ಮೊದಲೇ ಅದನ್ನ ನೆನೆಸಿಟ್ಕೊಳ್ಬೇಕು. ಆಯಿಲ್ ಹಾಕ್ಬೇಕಾ? ಆಯಿಲ್ ಸ್ವಲ್ಪ ಹಾಕಿ. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡಿ. ಸಾಕು. ಯಾವುದ್ರಲ್ಲಿ ನೀವು ಯಾವ ಎಣ್ಣೆಯಲ್ಲಿ ಸಹ ಮಾಡ್ಬೋದು, ತುಪ್ಪದಲ್ಲಿಯೂ ಮಾಡ್ಬೋದು, ಹೇಗೆ ಸಾಕ್ತದೆ. ಇದರಲ್ಲಿ ಇದು ಮಾತ್ರ ತುಂಬ ರೌಂಡ್ ಆಗಿ ಬರುವುದಿಲ್ಲ, ಯಾಕಂದರೆ ಇದರಲ್ಲಿ ಎಲೆ ಉಂಟಲ್ಲ, ಹಾಗಾಗಿ ಅದು ಅದರ ಟೆಕ್ಸ್ಚರ್ ಬೇರೆ 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 ಬರ್ತದೆ. ಶೇಪ್ ಸರಿಯಾಗಿ ಬರುವುದಿಲ್ಲ, ಟೆಕ್ಸ್ಚರ್ ಬೇರೆ ಬೇರೆ. ಮುಚ್ಚಿಕೊಂಡು ಅದಾ ಉರಿಯಲ್ಲಿ ಬೇಯಿಸ್ಕೊಳ್ಳೋದು. ಇದು ದಪ್ಪ ಇದು ದೋಸೆನೆ ಸ್ವಲ್ಪ ದಪ್ಪವೇ. ತುಂಬ ದಪ್ಪ ಸಹ ಮಾಡಬಾರ್ದು, ರೊಟ್ಟಿ ಹಾಗೆ ಅಲ್ಲ, ಬಟ್ ಸ್ಮೂತ್ ಸಹ ಇರ್ತದೆ. ಎಲೆ ಹಾಕ್ತೇವಲ್ಲ, ಹಾಗಾಗಿ ಸ್ವಲ್ಪ ತೆಳುವಲ್ಲಿ ಮಾಯಿಶ್ಚರ್ ಕೂಡ ಅದರಲ್ಲಿ ಕೊಡುತ್ತೆ. ಹೌದು. ನೋಡಿ ಒಳ್ಳೆ ಕಲರ್ಫುಲ್ ಆಗಿ ಬಂತು ಅಲ್ಲ. ಈಗ ಸ್ವಲ್ಪ ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಸ್ವಲ್ಪ ಹೀಗೆ ಸುತ್ತಕ್ಕೆ ಹಾಕೊಳ್ಳಿ. ಸಾಕು. ನಿಧಾನಕ್ಕೆ ಸ್ವಲ್ಪ ಇನ್ನು ಉರಿ ಚೂರು ದೊಡ್ಡದಾಗಿ ಸ್ಮೂತ್ ಆಗಿ ಉಂಟು. ನಾನು ಹೇಳಿದೆ ಗೊತ್ತೇ ಆಗುದಿಲ್ಲ ಅಂತ, ತಿನ್ನುವಾಗ ಗೊತ್ತಾಗುದಿಲ್ಲ. ಅದು ನೀವು ಈಗ ತಿಂದು ಹೇಳಬೇಕು ಅದು ಯಾವ್ದ್ರದ್ದು. ಈಗ ಗೊತ್ತು ನನಗೆ, ಹಾಗಾಗಿ ಹೇಳ್ಬೋದು. ಅದ್ರ ತಿನ್ನುವಾಗ ಅದರ ಟೇಸ್ಟ್ ಬರುತ್ತಾ ಇಲ್ವಾ ನೋಡ್ಬೇಕು ಅಷ್ಟೇ. ಚೂರು ಮೀಡಿಯಂ ಉರಿಯಲ್ಲಿ ಇರಲಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಈ ಹೆಚ್ಚಾಗಿ ನಾವು ಕೆಸುವಿನ ಎಲೆಯಿಂದ ಮಾಡುವಂತದ್ದು ಪತ್ರೊಡೆ. ಅದಕ್ಕೆ ಲಾಂಗ್ ಪ್ರೋಸೆಸ್ ಅಂತ ಹೇಳಿ ಅದನ್ನ ಅಷ್ಟಕ್ಕಷ್ಟೇ ಅದನ್ನ ಮಾಡ್ತೀವಿ. ಹೌದು, ಇದು ಸಿಂಪಲ್ ಬೇಗ ಆಗ್ತದೆ. ಸ್ವಲ್ಪ ಒಂದು ಬೆಳಿಗ್ಗೆ ಏನು ಇಲ್ಲದಿದ್ರೆ ಸಹ ತೋಟದಲ್ಲಿ 4 ಎಲೆ ಇದ್ರೆ ಸಾಕು, ಅದು ಸಹ ಎಲೆ ತೆಗೆದುಕೊಂಡು ತರಬೇಕು. ಹೌದು ಹೌದು. ಇದನ್ನು ನಾವು ಕ್ರಿಸ್ಪಿ ಸಹ ಮಾಡ್ಕೊಳ್ಬೋದು, ಸಾಫ್ಟ್ ಆಗಿ ಸಹ ಮಾಡ್ಕೊಳ್ಬೋದು, ಹೇಗೆ ಸಾಕ್ತದೆ. ತುಂಬ ಹೊತ್ತಿಟ್ಟು ನಾನು ಹೆಚ್ಚಾಗಿ ಕಬ್ಬಿಣದ ಇದರಲ್ಲಿ ಮಾಡ್ತೇನೆ. ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಒಳ್ಳೆ ಕ್ರಿಸ್ಪಿ ಸಹ ಬರ್ತದೆ, ಟೇಸ್ಟ್ ಸಹ ಒಳ್ಳೆದಾಗ್ತದೆ, ಕಬ್ಬಿಣದ ಅಂಶ ಬರ್ತದೆ. ಹೌದು, ಯಾಕಂದರೆ ಆಲ್ರೆಡಿ ಇದರಲ್ಲಿ ತುಂಬ ಕಬ್ಬಿಣದ ಅಂಶ ಉಂಟಲ್ಲ ಯಾವುದರಲ್ಲಿ, ಕೆಸುವಿನ ಎಲೆಯಲ್ಲಿ. ಸಾಕು. ನಾವು ಸಾಫ್ಟೇ ತೆಗೆಯುವಲ್ಲ, ಇಲ್ಲ ಸಾಫ್ಟ್ ಇಲ್ಲ. ಹೌದು, ಸ್ವಲ್ಪ ಉರಿ ದೊಡ್ಡದು ಮಾಡಿ ಇನ್ನೊಂದನ್ನು ಸಹ ಅದೇ ರೀತಿಯಲ್ಲಿ ಆಯಿಲ್ ಹಾಕುದಾ? ಹಾಂ, ಆಯಿಲ್ ಹಾಕಿ ಸಾಕಲ್ಲ? ಹಾಂ, ಸಾಕು. ಎರಡನೇ ದೋಸೆ ಸಹ ರೆಡಿ ಆಯಿತು ನೋಡಿ.
ನಾನು ಹೇಳಿದೆ ಆಫ್ ಮಾಡಿ. ಕ್ರಿಸ್ಪಿಯಾಗಿ ಸಹ ಮಾಡ್ಬೋದು, ಸಾಫ್ಟಾಗಿ ಸಹ ಮಾಡ್ಬೋದು, ಯಾವ ರೀತಿಯಲ್ಲಿ ಸಹ ಮಾಡ್ಬೋದು. ಈಗ ನೀವು ಮೊದಲನೇ ಬಾರಿಗೆ ತಿನ್ನುವುದಲ್ಲ ಇದು, ರುಚಿ ನೋಡಿ. ಫಸ್ಟ್ ಟೈಮ್. ಹೌದು, ಪತ್ರೊಡೆ ಆದರೆ ನಾವೆಲ್ಲರೂ ತಿಂದಿದ್ದೇವೆ, ಇದು ದೋಸೆ ತಿನ್ನಲಿಲ್ಲ. ನೋಡಿ ಹೇಗಾಗ್ತದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಖಾರ ದೋಸೆ ನಂದು ಫೇವ್ರೇಟ್. ಸೊ ನಾನು ಈರುಳ್ಳಿ ದಂಟು ಹಾಕಿ ತುಂಬ ಮಾಡ್ತೀನಿ, ಕೆಸುವಿನ ಎಲೆ ಹಾಕಿ ಕೂಡ ಟ್ರೈ ಮಾಡಿ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿಯಾದಂಥ ಕೆಸುವಿನ ಎಲೆಯ ದೋಸೆ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೆಸುವಿನ ಎಲೆಯ ದೋಸೆ ತಯಾರಿಸುವ ವಿಧಾನ: ಮೊದಲಿಗೆ ಹುಣಸೆ ರಸದಲ್ಲಿ ಸಣ್ಣಗೆ ಹೆಚ್ಚಿದ ಕೆಸುವಿನ ಎಲೆಗಳನ್ನ ನೆನೆಸಿಡಿ. ಇನ್ನೊಂದೆಡೆ 1 ಕಪ್ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ 2 ರಿಂದ 4 ಒಣಮೆಣಸು, ಅರ್ಧ ಚಮಚದಷ್ಟು ಧನಿಯಾ ಬೀಜ, 1/4 ಚಮಚ ಹಿಂಗು, 1/4 ಚಮಚದಷ್ಟು ಜೀರಿಗೆ, 1 ಚಮಚ ಹುರಿದ ಉದ್ದಿನ ಬೇಳೆ, ಬೆಲ್ಲ, ಅರಿಶಿನ ಪುಡಿ, ತೆಂಗಿನ ತುರಿ, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಎಲೆಗೆ ಸೇರಿಸಿ ರುಚಿಗೆ ತಕ್ಕ ಉಪ್ಪು ಹಾಕಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಹುಯ್ದು ಮೇಲಿನಿಂದ ಮತ್ತೆ ಪುನಃ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿಯಾದ ಕೆಸುವಿನ ಎಲೆಯ ದೋಸೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ದೋಸೆ ಬಿಸಿ ದೋಸೆ ತಯಾರ ಆ್ಯಂಡ್ ದಂಟಿನ ಗೊಜ್ಜು. ಸೊ ಇದನ್ನ ಫಸ್ಟ್ ಟೇಸ್ಟ್ ನೋಡೋಣ, ಆಮೇಲೆ ಅದು ನೋಡ್ತೀನಿ. ಕೆಸುವಿನ ದಂಟು ಅಂತಲೂ ಗೊತ್ತಾಗಲ್ಲ ಅಲ್ವಾ? ನಾನು ಅದಕ್ಕೆ ಯಾವುದು ಹೇಗೆ ಟೇಸ್ಟ್ ಗೊತ್ತಾಗುತ್ತಾ ಅಂತ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇವತ್ತಿನಿಂದ ನಾನು ಹೇಳಿದೆಲ್ಲ ಖಾರ ಕರೆಕ್ಟ್ ಬ್ಯಾಲೆನ್ಸ್ಡ್ ಇದೆ. ಅದು ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಿ, ನೆಕ್ಸ್ಟ್ ಡೇ ಆಗುವಾಗ ತುಂಬ ಚೆನ್ನಾಗಿ ಬರ್ತದೆ. ಹೇಳಿದರೆ ನಾವು ಪುನಃ ಹಾಕಿ, ಆದರೆ ತುಂಬ ಸೈದನ್ ತಿನ್ನಬಾರ್ದು, ಲೆಕ್ಕದ ತಿನ್ಬೇಕು. ಯಾಕೆ ಹೇಳಿದ್ರೆ ಸ್ವಲ್ಪ ಹೀಟ್ ಅಂಶ ಹೊಂದಿರುವಂಥದ್ದು, ಅದರಿಂದಾಗಿ ಒಂದೆರಡು ಸ್ಪೂನ್ ಅಷ್ಟೇ, 2-3 ಸ್ಪೂನ್ ಅಷ್ಟು ತೆಗೆದುಕೊಳ್ಬಹುದು. ಬಟ್ ಸೈಡ್ ಡಿಶ್ ಆಗಿ ಓಕೆ. ಸೊ ಇಷ್ಟ ಅಂತ ಹೇಳಿ ತುಂಬ ತಿನ್ಲಿಕ್ಕಿಲ್ಲ. ಇದು ಟೇಸ್ಟ್ ನೋಡ ತಗೊಳ್ಳಿ ಮೇಡಮ್. ಬಿಸಿ ದೋಸೆ. ಯಾವ ಎಲೆ ಇದೆ ಏನು ಗೊತ್ತಾಗಲ್ಲ. ಸುಮ್ಮನೆ ತರಬೇಕು, ಹಾಗೆ ಕಟ್ ಮಾಡಿ ಮಾಡಬೇಕು. ಹೌದು, ಸೊ ಸೀದಾ ಹೋಗುತ್ತೆ ದೋಸೆ, ಆರಾಮ್ಸೆ ತಿಂತಾರೆ ಖಂಡಿತವಾಗಿ. ಕೆಸುವಿನ ಎಲೆಯ ದೋಸೆ ಅಂತ ಹೇಳಿದ್ರೆ ಆಮೇಲೆ ಎಲ್ಲ ನಕರ ಶುರು ಆಗುತ್ತೆ, ತಿನ್ನುವ ಮೊದಲೇ ನಕರ ಶುರು ಆಗುತ್ತೆ. ಅದನ್ನ ಯಾವುದೇ ದೋಸೆ ಅಂತ ಹೇಳ್ಬಾರ್ದು, ಬಟ್ ತಿಂದ ಮೇಲೆ ದೋಸೆ ಹೇಗಿತ್ತು ಅಂತ ಕೇಳಿದ್ರೆ ಸಾಕು ಅಲ್ವಾ? ಚೆನ್ನಾಗಿದೆ. ಹೌದು. ಆ್ಯಂಡ್ ನಾನು ಆಗಲೇ ಹೇಳಿದೆ, ಖಾರ ದೋಸೆ ನಂದು ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ಇದು ಈ ಥರ ಕೂಡ ನಾನು ಮತ್ತೆ ಪುನಃ ಟ್ರೈ ಮಾಡಿ ನೋಡ್ತೀನಿ. ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಹೊಸತ್ತಲ್ಲ ಒಂದು ರೆಸಿಪಿ, ಹೊಸ ರೆಸಿಪಿ. ಈ ಹಳೆಯ ರೆಸಿಪಿ ಯಾರು ಮಾಡುದೇ ಇಲ್ಲಲ್ಲ ಅಲ್ವಾ? ಎಲ್ಲರಿಗೆ ಎಲಾಬ್ರೇಟೆಡ್, ಅದರ ಬದಲು ಇದು ಸುಲಭವಾಗಿ ಮಾಡ್ಕೊಳ್ಬಹುದು, ಸುಲಭ ಆಗಾಗಲೇ ಮಾಡುವಂತ. ಆಯಾ ಸೀಸನ್ದು ಎಲೆ ಕೂಡ ತಿನ್ಬೇಕು ಅಂತ ಹೇಳಿದ್ರು ಈ ರೀತಿಯಾಗಿ ಮಾಡ್ಕೊಳ್ಬಹುದು. ವೆರಿ ನೈಸ್, ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಸೊ ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದಾಗೆ ಹೆಲ್ದಿ ಟೇಸ್ಟಿ ರೆಸಿಪೀಸನ್ನು ನೀವು ಅದು ಕೂಡ ಕ್ವಿಕ್ಕಾಗಿ ಮಾಡುವಂಥದ್ದು ಹೇಳ್ಕೊಡ್ತೀರಿ. ಸೂಪರ್ ಆಗಿತ್ತು. ಅದಕ್ಕೋಸ್ಕರ ನಡೆಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಡಬಲ್ ಸ್ಟಾರ್ ಕುಚ್ಚಲಕ್ಕಿ, ಥ್ಯಾಂಕ್ ಯು ವೆರಿ ಮಚ್. ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಸೊ ಆಯಾ ಕಾಲದಲ್ಲಿ ಬೆಳೆಯುವಂಥ ಸಸ್ಯಗಳನ್ನು, ತರಕಾರಿಗಳನ್ನು, ಹಣ್ಣು ಹಂಪಲಗಳನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಹೇರಳವಾಗಿ ಬೆಳ್ಕೊಳ್ಳುವಂಥ ಈ ಒಂದು ಕೆಸುವಿನ ಎಲೆ, ಅದರ ದಂಟಿಂದ ಒಂದು ಗೊಜ್ಜು ಆ್ಯಂಡ್ ಎಲೆಯಿಂದ ಒಂದು ದೋಸೆ ಮಾಡಿದ್ದಾರೆ. ಸೂಪರ್ಬ್ ಆಗಿತ್ತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.